ರಸ್ತೆ ಸುರಕ್ಷತೆಯ ದೃಷ್ಟಿಯಿಂದ ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಲಗಳಲ್ಲಿ ಹಾಕಿದ ಮಣ್ಣು ಇದೀಗ ಪ್ರಯಾಣಿಕರ ಪಾಲಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಬೇಸಿಗೆಯಲ್ಲಿ ಧೂಳಿನ ಸ್ನಾನ ಮಾಡಿಸಿದ್ದ ಈ ಮಣ್ಣು ಮಳೆಗಾಲಕ್ಕಾಗುವಾಗ ಕೆಸರು ತುಂಬಿಕೊಂಡು ಚಾಲಕರು ವಾಹನವನ್ನ ರಸ್ತೆಯಿಂದ ಕೆಳಗಿಳಿಸಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಹಲವು ಮಂದಿ ದ್ವಿಚಕ್ರ ವಾಹನ ಸವಾರರು ರಸ್ತೆ ಬದಿ ವಾಹನ ನಿಲ್ಲಿಸುವ ವೇಳೆ ಉರುಳಿ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ. ಬಂಟ್ವಾಳ ಕಡೂರು ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಲಗಳಲ್ಲಿ ಕಳೆದ ಬೇಸಿಗೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮಣ್ಣು ಹಾಕುವ ಕಾರ್ಯ ನಡೆಸಿತ್ತು. ವಾಹನಗಳ ಸಂಚಾರದ ವೇಳೆ ರಸ್ತೆಯ ಇಕ್ಕೆಲಗಳು ಸುರಕ್ಷಿತವಾಗಿರಲಿ ಎನ್ನುವ ಉದ್ದೇಶ ಇಟ್ಟುಕೊಂಡು ಮಣ್ಣು ಹಾಕಲಾಗಿದ್ರು. ಬಳಿಕ ಅದನ್ನ ನೀರು ಹಾಕಿ ಸಮತಟ್ಟುಗೊಳಿಸಿದ ಕಾರಣ ವಾಹನಗಳು ಸಂಚರಿಸುವಾಗಲೆಲ್ಲ ಧೂಳಿದ್ದು ಸ್ಥಳೀಯ ಅಂಗಡಿ, ಹೋಟೆಲ್, ಗ್ಯಾರೇಜುಗಳಲ್ಲಿ ತುಂಬಿಕೊಂಡಿತ್ತು. ಇದರಿಂದ ವ್ಯಾಪಾರಿಗಳಿಗೆ ತೊಂದರೆಯಾದ್ರೆ ಅನೇಕ ಮಂದಿ ಕೆಮ್ಮು, ಉಬ್ಬಸದಿಂದ ನಡುವಂತಾಗುತ್ತಿತ್ತು. ಸ್ಥಳೀಯ ಗ್ಯಾರೇಜ್ ಮಾಲಕರು ಟ್ಯಾಂಕರ್ ಮೂಲಕ ಮಣ್ಣಿಗೆ ನೀರು ಹಾಯಿಸುವ ಕೆಲಸ ಮಾಡಿದ್ರು. ಮಳೆ ಪ್ರಾರಂಭವಾದ ಬಳಿಕ ಧೂಳಿನ ಸಮಸ್ಯೆ ಕಡಿಮೆಯಾಗಿದೆ. ಆದರೆ ರಸ್ತೆಯ ಇಕ್ಕೆಲಗಳಲ್ಲಿ ಕೆಸರು ತುಂಬಿಕೊಂಡು ವಾಹನಗಳನ್ನು ಡಾಮರು ರಸ್ತೆಯಿಂದ ಕೆಳಗಿಳಿಸಲಾದ ಸ್ಥಿತಿ ನಿರ್ಮಾಣವಾಗಿದೆ. ಘನ ವಾಹನಗಳ ಓಡಾಟದಿಂದ ರಸ್ತೆ ಬದಿ ಅಕ್ಷರಶಃ ಕೆಸರು ಕಂಬಳದಂತಾಗಿದೆ. ಸುಮಾರು 4ನೇ ತಿಂಗಳಿನ ಮೊದಲು ನಮ್ಮ ಹೆದ್ದಾರಿಯ ಅಧಿಕಾರಿಗಳು ಬಂದು ನಮ್ಮ ಶಿರಾಡಿ ಘಾಟಿ ಕೆಲಸ ಆಗ್ತದೆ, ಅದಕ್ಕೋಸ್ಕರ ವಾಹನ ದಟ್ಟಣೆ ಇರೋದರಿಂದ ಸ್ವಲ್ಪ ಅಗಲ ಮಾಡಲಿಕ್ಕೆ ಅಂತ ಇಲ್ಲಿಂದ ನೇರವಾಗಿ ಒಗ್ಗದನಕ್ಕೆ ಮಣ್ಣನ್ನು ಸುರಿದು ಹೋದರು. ಮಣ್ಣನ್ನು ಸುರಿದು ಹೋದರೆ ಅದಕ್ಕೆ ಮತ್ತೆ ಯಾವುದೇ ರೀತಿಯ ಒಂದು ಸಮತಟ್ಟಾಗಲಿ ನೀರು ಹಾಕುವ ವ್ಯವಸ್ಥೆಯನ್ನು ಮಾಡಲಿಲ್ಲ. ನಂತರ ನಮ್ಮ ಬೇಸಿಗೆಗಾಲದೊತ್ತು ಧೂಳಿನಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ಅಷ್ಟು ನೋಡಿ ಎಲ್ಲ ಕೆಮ್ಮು ಮತ್ತು ಜ್ವರ ಅಂಥದ್ದೆಲ್ಲ ರೋಗ ರುಜಿನೆಲ್ಲ ಬಂದು ನಮ್ಮದು ಕೆಲಸದವರಿಗೂ ಇಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಮತ್ತು ನಮ್ಮ ಗ್ಯಾರೇಜ್ ಮಾಲಕರ ಸಂಘದ ಪರವಾಗಿ ನಮ್ಮ ಅಧ್ಯಕ್ಷರ ಮುತುವರ್ಜಿಯಿಂದ ನಾವು ದಿನಾಲು ಟ್ಯಾಂಕರ್ನಲ್ಲಿ ನಮ್ಮ ಸ್ವಂತ ಖರ್ಚಿನಿಂದ ಹಣ ಕೊಟ್ಟು ನೀರೆಲ್ಲ ಹಾಕಿಸಿ ಹೇಗಾದ ಸುಧಾರಿಸಿ ಮುಂದುವರಿದೆವು. ಬಿಸಿ ರೋಡ್ ಸರ್ಕಲ್ನಿಂದ ಬಂಟ್ವಾಳ ಬೈಪಾಸ್ ಜಂಕ್ಷನ್ವರೆಗೆ ರಸ್ತೆ ಬದಿ ಕೆಸರಿನಿಂದ ರಾಡಿ ಹಾಕಿ ವಾಹನಗಳು ರಸ್ತೆ ಬಿಟ್ಟು ಕೆಳಗಿಳಿಯಲಾಗದ ಸ್ಥಿತಿ ಒಂದೆಡೆಯಾದ್ರೆ, ರಸ್ತೆಯುದ್ದಕ್ಕೂ ಕೆಸರು ತುಂಬಿಕೊಂಡಿರುವುದರಿಂದ ಪಾದಚಾರಿಗಳು ನಡೆದಾಡದ ಪರಿಸ್ಥಿತಿ ಇನ್ನೊಂದೆಡೆ. ಇದರಿಂದಾಗಿ ವಾಹನಗಳೊಂದಿಗೆ ಜನರು ರಸ್ತೆಯನ್ನ ಬಳಸಿಕೊಳ್ಳುವಂತಾಗಿದೆ. ಬಸ್ ನಿಲ್ದಾಣದ ಮುಂಭಾಗಗಳಲ್ಲಿ ಕೆಸರು ತುಂಬಿಕೊಂಡಿರುವುದರಿಂದ ಅದನ್ನು ದಾಟಿ ಬಂದು ಬಸ್ ಹತ್ತುವ ಪ್ರಯಾಣಿಕನ ದಯಾನೀಯ ಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಾಗಿರುವಂಥ ನಮ್ಮ ಬಿಸಿ ರೋಡಿನಿಂದ ಬಹುಶಃ ಬಂಟ್ವಾಳವರೆಗೆ, ಬಂಟ್ವಾಳದ ಅಂದರೆ ಧರ್ಮಸ್ಥಳ ಹೈವೇಯಲ್ಲಿ ಸಾಧಾರಣ 2-3 ತಿಂಗಳ ಹಿಂದೆ ಡಾಮರ್ನ ಬದಿಗೆ ಹಾಕಿರುವಂತಹ ಮಣ್ಣು ಏನಿದೆ ಅದು ಇವಾಗ ಮಳೆ ನೀರಿಗೆ ಆ ಮಣ್ಣು ಫುಲ್ಲು ಕೆಸರುಮಯ ಆಗಿದೆ. ನಮ್ಮ ರಸ್ತೆ ಬಹುಶಃ ದ್ವಿಚಕ್ರ ವಾಹನ ಸವಾರರಿಗಾಗಿರ್ಬೋದು, ರಿಕ್ಷಾ ಚಾಲಕರಿಗಾಗಿರ್ಬೋದು, ಅದು ಕಾರಿನ ಚಾಲಕರಿಗಾಗಿರ್ಬೋದು ರಸ್ತೆಯಿಂದ ಕೆಳಗೆ ಗಾಡಿಯನ್ನು ಬಿಡದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಪಾದಚಾರಿಗಳಿಗೆ, ನಮ್ಮ ಬಂಟ್ವಾಳ ಪರಿಸರದಲ್ಲಿ ಪಾದಚಾರಿಗಳಿಗೆ ಕೆಳಗಡೆಯಿಂದ ಹೋಗುವಂಥ ಸಾಧ್ಯನೇ ಇಲ್ಲ. ಒಂದು ಕಡೆಯಿಂದ ವಾಹನ ದಟ್ಟಣೆ ಇರುವಂತಹ ನಮ್ಮ ಬಿಸಿ ರೋಡ್ ಬಂಟ್ವಾಳ ರಾಷ್ಟ್ರೀಯ ಹೆದ್ದಾರಿ ಇದು ಪಾದಚಾರಿಗಳಿಗೆ ಇದರಿಂದ ತುಂಬ ಅಂದರೆ ತುಂಬ ಅನಾನುಕೂಲ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಪಕ್ಕದ ಅಂಗಡಿಗಳಿಗೆ ಹೋಗಬೇಕಾದ್ರೆ ಕೆಸರನ್ನ ಹಾರಿಕೊಂಡು ಹೋಗಬೇಕಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮುಂದಾಲೋಚನೆ ಇಲ್ಲದೆ ಮಾಡಿದ ಈ ಕೆಲಸದಿಂದ ಜನರು ತೊಂದರೆ ಪಡುವಂತಾಗಿದ್ದು, ಇಲಾಖೆಯ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಇಲ್ಲಿ ಅಂಗಡಿ, ಗ್ಯಾರೇಜು ನಡೆಸುವವರು ತಮ್ಮ ಸ್ವಂತ ಹಣದಿಂದ ಜಲ್ಲಿಹುಡಿ, ಮುರ ಮಣ್ಣುಗಳನ್ನ ಹಾಕಿಸಿಕೊಳ್ಳುತ್ತಿದ್ದಾರೆ. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.